ಕಾಂಗ್ರೆಸ್ ಶಾಸಕರಲ್ಲಿ ರಾಜ್ಯದಲ್ಲಿಯೇ ಕಾಪು ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡಿದ ಅಭಿವೃದ್ಧಿಯ ಹರಿಕಾರ ಸೊರಕೆಯವರನ್ನ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿ ಅಂತ ಉತ್ತರ ಪ್ರದೇಶದ ಲೋಕಸಭಾ ಸದಸ್ಯ ಖ್ಯಾತ ಬಾಲಿವುಡ್ ನಟ ರಾಜ್ ಬಬ್ಬರ್ ಹೇಳಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕುಮಾರ್ ಸೊರಕೆ ಪರ ಹಿರಿಯಡ್ಕ ಬಸ್ ಸ್ಟ್ಯಾಂಡ್ನಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಪ್ರಚಾರ ಭಾಷಣದಲ್ಲಿ ಅವರು ಮಾತನಾಡಿದರು. ದೇಶದ ಕಾವಲುಗಾರ ಫೇಲ್ ಆಗಿದ್ದಾರೆ. ಮುಂದಿನ ಬಾರಿ ದೇಶದ ಜನ ಈ ಕಾವಲುಗಾರನನ್ನ ಕೆಲಸಕ್ಕೆ ಇಟ್ಟುಕೊಳ್ಳಲ್ಲ ಎಂದು ರಾಜ್ ಬಬ್ಬರ್ ಮೋದಿ ಬಗ್ಗೆ ವ್ಯಂಗ್ಯವಾಡಿದ್ದಾರೆ. नरेंद्र मोदी जी ने कहा था कि मैं 15 लाख रुपया आपकी जेब में डालूंगा, कहीं और डला हो या ना डला हो, क्योंकि आज चुनाव के हीरो वही है यहाँ पर. मुझे उम्मीद है यहाँ पर 15 लाख रुपया जरूर कुछ लोगों को मिला होगा. आप में से कुछ लोगों को तो मिला ही होगा. 10 लाख, 5 लाख, 50,000. तो बीजेपी वाला वोट मांगने के लिए आए. इंदिरा गांधी जी ने नेशनलाइज करके बैंक हर गरीब से गरीब को जो बैंक में खाता खोलने का अधिकार दिया है, तो अपनी पासबुक सामने रख देना बीजेपी वाले के और कह देना भाई इसमें 15 लाख डलवा दे तो वोट मांगने का तुझे अधिकार है, नहीं तो यहां से वापिस हो जा. ಕಾಪು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕುಮಾರ್ ಸೊರಕೆ ಮಾತನಾಡಿ, ಧರ್ಮದಲ್ಲಿ ರಾಜಕೀಯ ಮಾಡಬೇಡಿ, ರಾಜಕೀಯದಲ್ಲಿ ಧರ್ಮ ಇರಬೇಕು ಅನ್ನೋದು ನನ್ನ ಧ್ಯೇಯ. ಶಾಸಕ ಮಂತ್ರಿ ಎನ್ನುವುದಕ್ಕಿಂತ ಹೆಚ್ಚಾಗಿ ಜನಸೇವಕನಾಗಿ ಕೆಲಸ ಮಾಡಿದ್ದೇನೆ. ಈಗ ವಿನಯ್ ಕುಮಾರ್ ಸೊರಕೆ ಚುನಾವಣೆಗೆ ನಿಂತಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವೇ ಚುನಾವಣೆಗೆ ನಿಂತಿದ್ದೀರಿ ಅನ್ನೋ ರೀತಿಯಲ್ಲಿ ನನ್ನನ್ನ ಬೆಂಬಲಿಸಿ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿ ಅಂತ ಕಾರ್ಯಕರ್ತರಲ್ಲಿ ವಿನಂತಿಯನ್ನ ಮಾಡಿಕೊಂಡ್ರು. ಜಾತಿಯ ಹೆಸರಲ್ಲಿ, ದೇವರ ಹೆಸರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಮೇಲೆ ಗೂಬೆ ಕೂರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಒಂದು ಮಾತು ನಾನು ಹೇಳ್ತೇನೆ, ಲಾಲಾಜಿ ಮೆಂಡನ್ರವರು 10 ವರ್ಷ ಕಾಲ ಇಲ್ಲಿ ಶಾಸಕರಾಗಿದ್ರು. 7 ವರ್ಷ ಅವರ ಸರ್ಕಾರ ಇತ್ತು. ಅವರ 10 ವರ್ಷದಲ್ಲಿ ಮಾಡಿದಂತ ಕೆಲಸದ 10 ಪಟ್ಟು ಕೆಲಸ ಕಾರ್ಯವನ್ನು ನಾವು 5 ವರ್ಷದಲ್ಲಿ ಮಾಡಿ ತೋರಿಸಿದ್ದೇವೆ. ಈ ಸಂದರ್ಭ ಕಾಂಗ್ರೆಸ್ ಮುಖಂಡರಾದ ಯುಆರ್ ಸಭಾಪತಿ ಎಂಎ ಗಫೂರ್, ಸುಧೀರ್ ಹೆಗ್ಡೆ, ಹರೀಶ್ ಕಿಣಿ, ಮಾಲತಿ ಆಚಾರ್ಯ, ಲಕ್ಷ್ಮೀನಾರಾಯಣ ಪ್ರಭು, ಚಂದ್ರಿಕಾ ಕೇಳ್ಕರ್, ವಿಲ್ಸನ್ ರೋಡ್ರಿಗಸ್, ರಾಬರ್ಟ್ ಮೊದಲಾದವರು ಹಾಜರಿದ್ದರು.